ಆ ಇಲೆಕ್ಷನ್ಗೋಸ್ಕರ ಅಲ್ಲಿನ ಮುಸ್ಲಿಂ ವೋಟ್ಸ್ ಏನಿದೆ, ಅಲ್ಲಿನ ಯಾರೆಲ್ಲ ಅಲ್ಲಿ ಮುಸ್ಲಿಂ ವೋಟ್ಸಿಗಾಗ ಇವರು ಕಾಂಪಿಟೇಷನ್ಲಿದ್ದಾರೆ, ಕಮ್ಯುನಿಸ್ಟ್ಗಳು ಮತ್ತು ಕಾಂಗ್ರೆಸ್ನವರು, ಆ ಓಟು ಎಲ್ಲೋ ಒಂದು ಕಡೆ ನಮ್ಮಿಂದ ತಪ್ತದೆ ಅನ್ನುವಂಥ ಭಾವನೆಯಿಂದ ನೀಜರ್ಕಾಗಿ ಮಾಡಿದ್ದಾರೆ. ಮುಸ್ಲಿಮರ ಮತ ಓಲೈಕೆಗಾಗಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೋಗಿಲು ಲೇಔಟ್ನ 3-4 ಕಿಲೋಮೀಟರ್ ವ್ಯಾಪ್ತಿ ದೂರದಲ್ಲೇ ಹೊಸ ಮನೆ ಕಟ್ಟಿಸಿಕೊಡುತ್ತಿದೆ. ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ವೈ. ಓಪನ್ ಮಾಡಿದರೆ ಅವರಿಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ನೀವು ಅಪ್ಲೈ ಮಾಡಲಿಕ್ಕೆ ಇಡೀ ಕರ್ನಾಟಕದವರಿಗೆ ಎಲ್ಲೂ ಸಹ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಆದರೆ ಕೇರಳದಿಂದ ಬಂದಂಥ ಅಥವಾ ಬಾಂಗ್ಲಾದೇಶದಿಂದ ಬಂದಂಥ ಮುಸಲ್ಮಾನರು ಯಾರಿದ್ದಾರೆ ಅವರಿಗೆ ನೀವು ಇಮಿಡಿಯೇಟಾಗಿ ಮನೆ ಕಟ್ಟಲಿಕ್ಕೆ ರೆಡಿ ಮಾಡ್ತೀರಿ. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಜನ ಬಂದು ನೆಲೆಸಿದ್ದಾರೆ. ಅವರಿಗೆ ಸಿದ್ದರಾಮಯ್ಯನ ನೇತೃತ್ವದಲ್ಲಿ ಸರ್ಕಾರ ಮನೆ ಕಟ್ಟಿಕೊಡುವ ಕೆಲಸ ಮಾಡುತ್ತಿದೆ. ಇದು ಮುಸ್ಲಿಂ ಮತ ಓಲೈಕೆ ಮತ್ತು ಕೇರಳದ ರಾಜಕೀಯ ಲಾಭ ಪಡೆಯುವ ಹುನ್ನಾರ ಅಡಗಿದೆ ಎಂದು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ವೈ ತಿಳಿಸಿದರು. ಅವರು ಮಂಗಳೂರು ಪಾಲಿಕೆಯಲ್ಲಿರುವ ತಮ್ಮ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಈ ಹಿಂದೆ ಅಕ್ರಮ ಒತ್ತುವರಿ ಮಾಡಿ ತೆರವು ಮಾಡಿದ ಮನೆಗಳನ್ನು ಮತ್ತೆ ಕಟ್ಟಿಸಿಕೊಡುವ ಕೆಲಸ ಸರ್ಕಾರ ಮಾಡಲಿಲ್ಲ. ಆದರೆ ಇದೀಗ ಕೇರಳದಿಂದ ಬಂದಂತಹ 4 ಮುಸಲ್ಮಾನರ ಮನೆ ಕೋಗಿಲು ಲೇಔಟ್ನಲ್ಲಿ ಇದೆ ಎನ್ನುವ ಕಾರಣಕ್ಕೆ ಕೇರಳದ ರಾಜಕೀಯ ಲಾಭವನ್ನು ಪಡೆಯುವ ಯೋಜನೆಯಿಂದ ಹಾಗೂ ಅಲ್ಲಿಂದ ಬಂದ ರಾಜಕೀಯ ಒತ್ತಡದಿಂದ ಕೋಗಿಲು ಲೇಔಟ್ನ 3-4 ಕಿಲೋಮೀಟರ್ ವ್ಯಾಪ್ತಿ ದೂರದಲ್ಲೇ ಎಲ್ಲರಿಗೂ ಸರ್ಕಾರ ಮನೆ ಕಟ್ಟಿಕೊಡುವ ಕೆಲಸ ಮಾಡುತ್ತಿದೆ. ಆದರೆ ಪಂಚಾಯತ್ ಮತ್ತು ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಬರುವ ನಾಗರಿಕರಿಗೆ ಮನೆ ಬೇಕೆನ್ನುವ ಬೇಡಿಕೆ ಸರ್ಕಾರ ಮುಂದೆ ಅದೆಷ್ಟೋ ದಿನದಿಂದ ಇಡುತ್ತಿದ್ದರೂ ಅದು ಈಡೇರದೆ ಹಾಗೆ ಉಳಿದಿದೆ. ಅಂಥವರಿಗೆ ಸರ್ಕಾರ ಮನೆ ಕಟ್ಟಿಸಿಕೊಡಲು ಹಿಂದೇಟು ಹಾಕುತ್ತಿದೆ. ವೆರಿಫಿಕೇಶನ್ ಸಹ ಇಲ್ಲದೆ ಅವರು ಹೀಗೊಂದು ಬ್ಲ್ಯಾಂಕೆಟ್ ರೂಲನ್ನು ತಂದು ಅಲ್ಲಿ ಯಾರಿದ್ದಾರೆ ಅವರಿಗೆ ಪುನಃ ಮನೆ ಕಟ್ಟಿಸಿಕೊಡ್ಬೇಕು ಅನ್ನುವಂಥ ಆರ್ಡ್ರನ್ನು CM ಕೊಟ್ಟಿದ್ದಾರೆ. 2023ರ ಮೊದಲು ಕೋಗಿಲು ಲೇಔಟ್ನಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಕಟ್ಟಿದ ಮನೆಗಳು ಇರಲಿಲ್ಲ. ಆದರೆ ಈ ಸ್ಥಳದಲ್ಲಿ ಈಗ ಮನೆಗಳಿವೆ. ಈ ವಲಸಿಗರು ಅಲ್ಲಿ ಬಂದು ನೆಲೆಸಲು ಕಾಂಗ್ರೆಸ್ ಸರ್ಕಾರದ ದೊಡ್ಡ ಮಟ್ಟದ ಪಿತೂರಿಯೇ ಅಡಗಿದೆ. ರಾಜ್ಯದಲ್ಲಿ ಪ್ರಾಕೃತಿಕ ವಿಕೋಪದಿಂದ ಮನೆಯನ್ನು ಕಳೆದುಕೊಂಡವರು ಅದೆಷ್ಟೋ ಜನರು ಇದ್ದಾರೆ. ಆದರೆ ಅವರಿಗೆ ಸರ್ಕಾರ ಮನೆಯನ್ನು ಕಟ್ಟಿಸಿಕೊಡುವ ಯೋಚನೆಯೂ ಮಾಡುವುದಿಲ್ಲ. ಮುಸ್ಲಿಮರ ಮತ ಓಲೈಕೆಗಾಗಿ ಮತ ಬ್ಯಾಂಕ್ ಸೆಳೆಯುವ ದೃಷ್ಟಿಕೋನದಿಂದ ಮನೆಯನ್ನು ಮತ್ತೆ ಕಟ್ಟಿಸಿಕೊಡಲಾಗುತ್ತಿದೆ ಎಂದರು. ಈ ಅಕ್ರಮ ವಲಸಿಗರ ಹಿಂದೆ ದೊಡ್ಡ ಜಾಲವೇ ಇದೆ. ಅದನ್ನು ಮೊದಲು ಪತ್ತೆ ಹಚ್ಚಬೇಕು. ಈ ಬಗ್ಗೆ ಸಮಗ್ರ ತನಿಖೆ ನಡೆಯಬೇಕು. ಇದರಲ್ಲಿ ರಾಜಕೀಯ ವ್ಯಕ್ತಿಗಳ ಕೈ ಇದೆಯೇ, ಅಧಿಕಾರಿಗಳ ಕೈ ಇದೆಯೇ ಎಂಬುದಾಗಿ ಸಮಗ್ರ ತನಿಖೆ ಮಾಡಬೇಕು. ವಸತಿ ಸಚಿವ ಜಮೀರ್ ಅಹಮ್ಮದ್ ಮತ್ತು ಅವರ ಗ್ಯಾಂಗ್ ಈ ಕಾರ್ಯದಲ್ಲಿ ಶಾಮೀಲು ಆಗಿರುವುದಾಗಿ ನನ್ನ ಅಭಿಪ್ರಾಯವಾಗಿದೆ ಎಂದರು. ಕೇರಳದ MLA ಎಕ್ಸ್ ಮಿನಿಸ್ಟ್ರು ಅದು ಅವ ಪೋಸ್ಟ್ ಹಾಕ್ತಾರೆ. ಆ ವ್ಯಕ್ತಿ ಪೋಸ್ಟ್ ಹಾಕಿದ್ದಾನೆ ಏನಂದ್ರೆ, ಐ ಆಮ್ ವಿಸಿಟಿಂಗ್ ದ ಗಾಜಾ ಸ್ಟ್ರಿಪ್ ಆಫ್ ಬ್ಯಾಂಗ್ಳೂರು, ಕರ್ನಾಟಕ. ಒಬ್ಬ MLA ಇಲ್ಲಿನ MLA, ಕೇರಳದ MLA ಕರ್ನಾಟಕ ಬರುವಾಗ ಅವನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾನೆ, ಮಲಯಾಳಿಯಲ್ಲಿ ಹಾಕಿದ್ದಾನೆ, ನಾನು ಕರ್ನಾಟಕದ ಗಾಜಾ ಸ್ಟ್ರಿಪ್ಪನ್ನು ವಿಸಿಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ. ಅಷ್ಟು ಅಸಡ್ಡೆ ಇವರಿಗೆ.